ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೋಕೆಡದುಕೊಂಡು ಪಸಕರುಲ ಇನ್ನಿತ ಸುದ್ದಿ ಗೊಂಚನ ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ತೊಕ್ಕೋಟು ಒಳಪೇಟೆದ ಕೃಷಿ ಬೊಕ್ಕ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನೆರಳು ಶಿವಮೊಗ್ಗ ಇರುವಕ್ಕಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಬೊಕ್ಕ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಮುತಾಲಿಕೆಡೆ ಬೇತೆ ಬೇತೆ ಇಲಾಖೆದ ಸಹಕಾರಡು ಗೇರು ಮೇಳ ಬೆಕ್ಕ ವಿಚಾರ ಸಂಕಿರಣ 2024 ಉಳ್ಳಾಲ ಗೇರು ಕೃಷಿ ಸಂಶೋಧನಾ ಕೇಂದ್ರಡು ಬುಧವಾರ ನಡೆತ್ತದೆ. ಉಳ್ಳಾಲ ತೊಕ್ಕೋಟು ಉಲಂಪೇಟೆದ ಕೃಷಿ ಬೊಕ್ಕ ತೋಟಗಾರಿಕಾ ಸಂಶೋಧನಾ ಕೇಂದ್ರಡ ಅಟನೆ ಮಲ್ತಿನ ಗೇರು ಮೇಳ ಬೊಕ್ಕ ವಿಚಾರ ಸಂಕಿರಣ ಅಟನೆ ಮಲ್ತಿನ ವಸ್ತು ಪ್ರದರ್ಶನ ಮಾರಾಟ ಮಳಿಗೆನು ಗೇರು ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ ರಿಬ್ಬನ್ ಬುಡ್ಪಾದ ಉದಿಪನ ಮಲ್ತೇರು. ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಮತಾ ಗಟ್ಟಿಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಈಗ ಗೇರು ಮೇಳ 2024 ಇದರ ವಸ್ತು ಪ್ರದರ್ಶನ ಮಳಿಗೆಯ ಉದ್ಘಾಟನೆ, ಉಳಿದ ತಳಿಗಳ ಸುರುಳಿಗಳ ಗೇರು ಹಣ್ಣಿನ ಗೇರು ಬೀಜಗಳ ಪ್ರದರ್ಶನ, ದೃಶ್ಯ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಬಂಧುಗಳು ಇಲ್ಲಿ ಬಂದರು. ಈ ಕಾರ್ಯಕ್ರಮದ ಉದ್ಘಾಟನಾ ಸಂದರ್ಭದಲ್ಲಿ ಉಪಸ್ಥಿತರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ಸೇರಿರುವಂತಹ ಎಲ್ಲ ರೈತ ಬಂಧುಗಳು ಕೂಡ ಸಭಾಂಗಣದ ಭಾಗದಲ್ಲಿ ಉಪಸ್ಥಿತರಾಗಬೇಕಾಗಿ ವಿನಂತಿ. ಗೇರು ತಳಿಗಳ ಪ್ರದರ್ಶನ, ಗೇರು ಹಣ್ಣಿನ ಪ್ರದರ್ಶನ ಆಗಿದೆ. ದೇಶದ ಮೂಲೆ ಗೇರು ಮೇಳ ಬೊಕ್ಕ ವಿಚಾರ ಸಂಕಿರಣ ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ್ ಕೃಷಿ ಬೊಕ್ಕ ತೋಟಗಾರಿಕಾ ವಿಜ್ಞಾನದ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಬಿಎಂ ದುಷ್ಯಂತ್ ಕುಮಾರ್ ತುಡರ್ ಬೆಳಗಾದ ಉದಿಪನ ಮಲ್ತೇರು. ಇವರಿಗೆ ವಿನಂತಿ ಮಾಡ್ತಾ ಸೇರಿರುವಂತಹ ಎಲ್ಲ ಅತಿಥಿಗಳು ಕೂಡ ತನ್ನ ಹಸ್ತವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಸಾಥ್ ಕೊಡಬೇಕಾಗಿ ವಿನಂತಿ. ದಲ್ಲಿ ಕೂಡ ಒಂದು ಕಾರ್ಯಕ್ರಮ ರೈತರ ಬಾಳಿಗೆ ಹಸನಾಗಲಿ ಎಂಬ ಹಾರೈಕೆಯೊಂದಿಗೆ ಹಿಂಗಾರ ಅರಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರಾಕೃತಿಕವಾಗಿ ಉದ್ಘಾಟನಾ ಕಾರ್ಯಕ್ರಮ. ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ. ಪ್ರಾಕೃತಿಕವಾಗಿ ಉದ್ಘಾಟನೆ ನಡೆಸಿ ಮಮತಾ ಗಟ್ಟಿಯವರು ನಡೆಸ್ತಾ ಇದ್ದಾರೆ. ಅವರು ನಮ್ಮ ಕಲಶೆಗೆ ಇಟ್ಟು ಅದನ್ನು ಗೇರು ಕೃಷಿ ಮೂಲತಃ ದಕ್ಷಿಣ ಆಫ್ರಿಕಾದ ಬ್ರೆಜಿಲ್ದ ಪೋರ್ಚುಗೀಸರ್ನ ಮೂಲಕ ಭಾರತಕ್ಕೆ ಬರ್ತಂಡು. ಕಾಡ ಕೃಷಿಯಾದಿತ್ತಿನ ಗೇರು ಇತ್ತೆ ವಾಣಿಜ್ಯ ಕೃಷಿಯಾದ ತೆಂಗು ಕಂಗು ಕೃಷಿಗೂ ಸಮಾನಾದ ಮಲ್ಲ ವಾಣಿಜ್ಯ ಬುಲೆ ಆತಂಡು. ಮಾರುಕಟ್ಟೆಡ್ಲ ಎಡ್ಡೆ ಬುಲೆ ಬೈತಂಡು. ಅಂಚಾದ ಗೇರು ಕೃಷಿಗೂ ಉತ್ತೇಜನ ಕೊರಡು ಅವೆತ ತಳಿಕ್ಲೆದ ಬಗೆಟ್ ಕೃಷಿಕರಿಗೂ ತೆರಿಪಾವಲಕ ಆವಡು ಪಂಡದ ಗೇರು ಮೇಳಗ ಎಡಪ್ ಬೈಕೇರು. ಅತಿ ಹೆಚ್ಚು ಜನರು ಈ ಗೇರನ್ನು ಕಲ್ಟಿವೇಶನ್ ಅಂದರೆ ನಮ್ಮಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ಯಾಕೆಂದರೆ ಕಾಫಿ, ಟೀ ಮತ್ತು ಅಡಿಕೆ ಯಾವುದೇ ಇರಲಿ ಅದಕ್ಕೆ ಸಾಕಷ್ಟು ಒತ್ತಡಗಳಿರುತ್ತೆ ರೈತರಿಗೆ. ಆದರೆ ಈ ಬೆಳೆಗೆ ಯಾವುದೇ ಮಣ್ಣಲ್ಲಿ ಈ ಬೆಳೆಯನ್ನು ಬೆಳೆಯಬಹುದು. ನಮ್ಮನ್ನು ನೋಡಿ ಇಲ್ಲಿ ಕರಾವಳಿನಲ್ಲಿ ಬೆಳೀತಾರೆ, ಹಿಲ್ ಝೋನ್ನಲ್ಲಿ ಬೆಳೀತಾರೆ, ಮತ್ತು ಡ್ರೈಲ್ಯಾಂಡ್ ರೀಜನಲ್ಲಿ ಬೆಳೀತಾರೆ. ಕರ್ನಾಟಕದ ಎಲ್ಲ ಕಡೆನೂ ಬೆಳೀತಾ ಇದ್ದಾರೆ. ಈಗ ಸುಮಾರು ಇಂಡಿಯಾದಲ್ಲಿ 0.1 ಮಿಲಿಯನ್
0.7 ಮಿಲಿಯನ್ ಹೆಕ್ಟೇರ್ ಇಡೀ ಇಂಡಿಯಾದಲ್ಲಿ. ಅದು ಅತಿ ಹೆಚ್ಚಿನ ಬೆಳೆ ಮಹಾರಾಷ್ಟ್ರ ಬಿಟ್ಟರೆ ಮಹಾರಾಷ್ಟ್ರ, ಆಂಧ್ರ, ಗೋವಾ, ಕರ್ನಾಟಕ ಹೀಗೆ 8 ರಾಜ್ಯಗಳು ವಿಶೇಷವಾಗಿ ಸುಮಾರು 0.8 ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ, ಅಂದರೆ 2020, 2022, 2023 ಅಂಕಿಅಂಶದಲ್ಲಿ. ಇದು ವಿಶೇಷವಾಗಿ ಯಾಕೆಂದರೆ ಫ್ಯಾಕ್ಟ್ರಿ ಇರೋದ್ರಿಂದ ಮತ್ತು ಬೇರೆ ಬೇರೆ ಅತಿ ಹೆಚ್ಚಿನದಾಗಿ ಅದು ಇಂಡಸ್ಟ್ರಿನಲ್ಲಿ. ಗೇರು ಕೃಷಿದ ಬಗೆಟ್ ಕೃಷಿಕರಿಗೆ ಹೆಚ್ಚಿನ ಮಾಹಿತಿ ತಿಕ್ಕುಲಕ ಆವಡು. ಗೇರು ಬೀಜ ಬೊಕ್ಕ ಗೇರು ಹಣ್ಣುದ ಮಹತ್ವ ಅವೆತ ಪೋಷಕಾಂಶದ ಬಗೆಟ್ ತೆರಿಪಾವಲಕ ಆವಡು. ನಮ್ಮ ಮಾತ ಮೈಲಿಗಟ್ಲೆ ನಡತದು ಶಾಲೆಗೆ ಪೋದು ನಮ್ಮ ಬದುಕನ್ನು ತೂತ ಆಂಡ ಇತ್ತದ ಚೋಗ್ಲೆಗ್ ಕಾರ ಮುದೆಲ್ಡು ಮಾತಲ ಇತ್ತಂಡಲ ಅಕ್ಲೆಗ್ ಮಾತೆಟ್ಲ ಬಚ್ಚೇಲು ಪೋಷಕಾಂಶದ ತೇನಸ್ತ ಉಪಯೋಗ ಮಾತಿರೆಗ್ಲ ತೆರೆಯಡು ಪಣದು ಶ್ರೀಮತಿ ಮಮತಾ ಗಟ್ಟಿ ತೆರಿಪಾಯರು. ಒಂದು ಮನೆ ಒಂದು ಗೇರು ಗಿಡ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ರಾಜ್ಯದಾದ್ಯಂತ ರೂಪಿಸಿದರೆ ಖಂಡಿತವಾಗಿ ಕೂಡ ಇದಕ್ಕೆ ಮಾನ್ಯ ಸಚಿವರನ್ನು ಕರೆಸಿ ಪ್ರತಿಯೊಂದು ಮನೆಯವರ ಎದುರುಗಡೆ ಈ ಗೇರು ಗಿಡ ಒಂದು ಬೆಳೆಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು. ಅಂತಹ ಕಾರ್ಯಕ್ರಮಗಳಿಂದ ನಾವು ಚಾಲನೆಯನ್ನು ಕೊಡಬೇಕು ಅಂತ ಕೂಡ ನನ್ನದೊಂದು ಕಾನ್ಸೆಪ್ಟ್ ಇದೆ. ಯಾಕಂತೇಳಿದರೆ ನಮ್ಮ ಮಕ್ಕಳು, ನಾನು ಯಾಕೆ ವಿದ್ಯಾರ್ಥಿಗಳನ್ನು ಕೂರ್ಲಿಕ್ಕೆ ಹೇಳಿದೆ ಅಂತೇಳಿದರೆ, ಇವತ್ತಿನ ಮಕ್ಕಳು ಬೀಜ ತಿಂತಾರೆ ಸತ್ಯ, ಆದರೆ ಗೇರು ಹಣ್ಣು ತಿನ್ನಲ್ಲ, ಗೊತ್ತಿಲ್ಲ, ಅವರಿಗೆ ಸಿಗುವುದಿಲ್ಲ. ಆದರೆ ಆ ಗೇರು ಹಣ್ಣಿನಿಂದ ಈಗ ವಿಜ್ಞಾನಿಗಳು ಹೇಳಿದ ಪ್ರಕಾರ ಎಷ್ಟೊಂದು ಅದರಲ್ಲಿ ಒಂದು ಕಿತ್ತಳೆ ಹಣ್ಣಿನ ಇದು ನಾನೀಗ ನೋಡಿದೆ, ಇದರಲ್ಲಿ ಎಷ್ಟು ಒಂದು ಪ್ರತಿ 100 ಗ್ರಾಮ್ ಗೇರು ಹಣ್ಣಿನಲ್ಲಿ ಎಷ್ಟು ಜೀವ ರಾಸಾಯನಿಕ ಅಂಶಗಳು ಸಿಗ್ತದೆ ಅನ್ನೋದು ಕೂಡ ನಮಗೆ ನಿಜವಾಗಿ ಗೊತ್ತಿಲ್ಲ. ಗೇರು ಅಂದರೆ ಅದನ್ನಷ್ಟು ತಾತ್ಸಾರ ಮನೋಭಾವವಾಗಿ ನಾವು ನೋಡ್ತಿದ್ದೆವು. ಆದರೆ ಇವತ್ತು ಕಿತ್ತಳೆ ಹಣ್ಣಿಗಿಂತಲೂ ಕೂಡ 5 ಪಟ್ಟು ಜಾಸ್ತಿ ವಿಟಮಿನ್ ಸಿ ಇರ್ತಕ್ಕಂಥ ಒಂದು ವಸ್ತು ಅಂತೇಳಿದರೆ ಅದು ಗೇರು ಅನ್ನೋದನ್ನು ಇವತ್ತು ಸಂಶೋಧನೆಯಿಂದ ಗೊತ್ತಾಗಿದೆ. ಹಾಗಾಗಿ ನಾನು ಹೇಳುದು, ಮಕ್ಕಳಿಗೆ ನೀರಿನ ಅಂಶ, ಶರ್ಕರ, ಪ್ರೋಟೀನ್, ಕೊಬ್ಬು, ನಾರು, ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣ, ಸಿ ಜೀವಸತ್ವ, ಲವಣಾಂಶಗಳು, ಥೈಮಿನ್, ರೈಬ್ಲೋಪೆವಿನ್, ನಿಯೋಟಿಕ್ ಆಸಿಡ್, ಎ ಜೀವಸತ್ವ ಇವೆಲ್ಲವೂ ಕೂಡ ಈ ಗೇರು ಹಣ್ಣಿನಲ್ಲಿ ಇದೆ ಅನ್ನೋದಾದರೆ ನಿಜವಾಗಿ ಕೂಡ ಇದು ರಸಬಾಳೆಯಾಗಿ ನಾವು ಗೇರು ಹಣ್ಣನ್ನು ತಿಂದರೆ ಅಷ್ಟು ನಮ್ಮ ಆರೋಗ್ಯಕ್ಕೆ, ನಮ್ಮ ಮಕ್ಕಳಿಗೆ ಇದು ಪ್ರಯೋಜನ ಆಗ್ತದೆ. ವಿದ್ಯಾರ್ಥಿಗಳೇ, ನೀವು ಎಷ್ಟು ಜನ ಗೇರು ಹಣ್ಣಿಗೆ ತಿಂತಾ ಇದ್ದೀರಿ ಗೊತ್ತಿಲ್ಲ. ಎಲ್ಲೂ ಕೂಡ ಗೇರು ಹಣ್ಣನ್ನು ತಿನ್ನೋದು ಕಮ್ಮಿ ಮಾಡಬೇಡಿ. ಎಲ್ಲಿ ಗೇರು ಹಣ್ಣು ಸಿಕ್ಕಿದ್ರು ಕೂಡ ನಮ್ಮ ಮಕ್ಕಳು ಅದನ್ನು ತಿನ್ನಬೇಕೆನ್ನೋದೇ ನಮ್ಮ ಆಶಯ ಆಗಬೇಕು. ಇವತ್ತು ನಿಜವಾಗಿ ಇದನ್ನು ನಾವು ಎಲ್ಲ ಕಡೆ ಪ್ರಗತಿಪರ ಕೃಷಿಕರು ಮೂಡಬಿದ್ರದ ದಯಾನಂದ್ ಭಟ್, ಶ್ರೀಮತಿ ಪ್ರೇಮಾ ಹೆಗಡೆ, ತೆಂಕಬೆಳ್ಳೂರದ ನಿರಂಜನ್ ಸೇಮಿತ, ಸುಳ್ಯ ಐರ್ವನಾಡು ನವೀನ್ ಚಂದ್ರ ಚಾತುಬಾಯಿ, ಬಂಟ್ವಾಳ ಅಮಟಾಡಿದ ಶ್ರೀಮತಿ ವಿಲ್ಮಾ ಪ್ರಿಯಾ ಅಲ್ಬುಕರ್ಕ್ ಮೊಕ್ಲೆಗೂ ಮಾನಾದಿಗೆ ಮಲ್ತೇರು. ಕೃಷಿ ಮಾಹಿತಿಲೆದ ತಾಂತ್ರಿಕ ಕೈಪೇಡಿನ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು ಎಸ್ಟಿ ಸಂಪತ್ ಸಾಮ್ರಾಜ್ಯ ಬಿಡುಗಡೆ ಮಲ್ತೇರು. ಕೆಳದಿ ಶಿವಪ್ಪನಾಯಕ್ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಕೆಟಿ ಗುರುಮೂರ್ತಿ ಗುರ್ಕಾರ್ಮನ ವಹಿಸಿದ ಗೇರು ವೇಳೆ ವಿದೇಶಿ ವಿನಿಮಯಗೂ ಮಲ್ಲ ಕೊಡುಗೆ ಕೊರ್ತುನು ಪಂಡ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ಇಲಾಖೆದ ಜಂಟಿ ಕೃಷಿ ನಿರ್ದೇಶಕರು ಡಾಕ್ಟರ್ ಕೆಂಪೇಗೌಡ ಎಚ್, ಕುಡ್ಲಾ ಮೀನುಗಾರಿಕಾ ಮಹಾವಿದ್ಯಾಲಯದ ಡಾಕ್ಟರ್ ಎಚ್ಎನ್ ಆಂಜನೇಯಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನದ ಗೌರವ ಅಧ್ಯಕ್ಷರು ಧನಕೀರ್ತಿ ಬಲಿಪ, ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ, ಬ್ರಹ್ಮಾವರ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ಕೆವಿ ಸುಧೀರ್ ಕಾಮತ್, ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ವಿಜ್ಞಾನಿಲು ಡಾಕ್ಟರ್ ಧನಂಜಯ ವಿ, ಕುಡ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಿರಿಯ ವಿಜ್ಞಾನಿಲು ಡಾಕ್ಟರ್ ರಮೇಶ್ ಟಿಜೆ, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲೇಸುಗದಿಗಿಡಿದ್ದೇರು. ಶ್ರೀಮತಿ ಪ್ರಮೀಳಾ ಪ್ರವೀಣ್ ಕುಂಪಲ ಪ್ರಾರ್ಥನೆ ಪಂಡೇರು. ಉಳ್ಳಾಲ ಕೃಷಿ ಬೊಕ್ಕ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ಮಾರುತೇಶ್ ಎಎಂ ಸಭೆ ನೆತ್ಕೊಂಡೇರು. ಬ್ರಹ್ಮಾವರ ಕೃಷಿ ಬೊಕ್ಕ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಲಕ್ಷ್ಮಣ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಪ್ರವೀಣ್ ಎಸ್ ಕುಂಪಲ ಸಭೆ ಸುಧಾರಿಕೆ ಮಲ್ತೇರು. ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಆರತಿ ಯಾದವಾಡ ಸೊಲ್ಮೆ ಸಂದಾಯರು. ಉದಿಪನ ಸಭೆಯಲ್ಲಿ ಸಿಗದ ಬೊಕ್ಕ ಗೇರು ಕೃಷಿತ ಬಗೆಟ್ ವಿಚಾರ ಸಂಕಿರಣ ನಡೆತಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ವರ್ಕಾಡಿ ದೇವಂದ ಪಡುಪು ಶ್ರೀ ಮಹಾವಿಷ್ಣು ದೇವಸ್ಥಾನಡು ಮಾರ್ಚ್ 20 ಬುಧವಾರ 25 ಸೋಮವಾರ ಮಟ್ಟ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡಪೆರ ಉಂಡು.
ಇಂದತ್ತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಅಂಗಾರ ರಾತ್ರಿ ಶ್ರೀ ಕ್ಷೇತ್ರ ನಡೆತಂಡು. ವರ್ಕಾಡಿ ದೇವಂದಪಟ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನ ಮಾರ್ಚ್ 20 ಬುಧವಾರದ್ದು 25 ಸೋಮವಾರ ಮುಟ್ಟ ಬ್ರಹ್ಮಕಲಶೋತ್ಸವದ ಸಂಭ್ರಮಗ ತಯಾರಾತಂಡು. ಇನ್ನಿತ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಪ್ರೊಫೆಸರ್ ಎಂಬಿ ಪುರಾಣಿಕ್ ಶ್ರೀ ಕ್ಷೇತ್ರದ ಅಂಗಾರ ರಾತ್ರಿ ಬಿಡುಗಡೆ ಮಾಡ್ತಾರೆ. ವೈದಿಕ ಆಗಮಶಾಸ್ತ್ರ ಪ್ರಕಾರ 14 ವರ್ಷಗೊರ ಕ್ಷೇತ್ರಡ್ ಅಷ್ಟಬಂಧ ಬ್ರಹ್ಮಕಲಶ ಆವುಡು ಜೀರ್ಣೋದ್ಧಾರದ ಬೇಲೆಲ್ಲ ಆವುಡು ಅಂಚಾದು ಮಾತೆಲ್ಲ ಸಹಕಾರ ಇದು ಪೊರ್ಲುಡೆ ಆದ ಶ್ರೀ ಕ್ಷೇತ್ರ ನನಲಾತು ಬೆಳಗಡ ಪಂಡದು ಪ್ರೊಫೆಸರ್ ಎಂಬಿ ಪುರಾಣಿಕ್ ತೆರಿಪಾಯರು. 4ನೇ ತಾರೀಕು ದಾನಿ ದೇವರಿಗೆ ಬ್ರಹ್ಮಕಲಶ ಅಂಡ 25ನೇ ತಾರೀಕು ದಾನಿ ನಮ್ಮ ದೈವದ ನಾಗದೇವರನ್ನ ಮಾತ ಬಿಂಬ ಪ್ರತಿಷ್ಠೆ ಹಾಕೊಂಡು ಈ ಮಾತ ಕಾರ್ಯಕ್ರಮದ ವಿವರ ಕೊರ್ಪಿನ ಒಂದು ಆಹ್ವಾನ ಪತ್ರಿಕೆದ ಬಿಡುಗಡೆ ನೆಕ್ಕು ಬೊಡುತ್ತಿನ ಸಿದ್ಧತೆ ನಮ್ಮ ಬಂಧುಲು ಮಲ್ತೆರೆ ಒவ்வொரு ದಿನ ಕಾರ್ಯಕ್ರಮದಿಯೋಡು ಎಂಚಿನ ದಿಯೋಡು ಉಳಾಯಿ ನಡಪುನ ಧಾರ್ಮಿಕ ವಿಧಿವಿಧಾನಗಳು ನಮ್ಮ ರಾಘವೇಂದ್ರ ಉಪಾಧ್ಯಾಯರ ತಂತ್ರಗಳ ತೋಂದು ಮಲ್ತೊಂದುಲ್ಲೇರೆ ನಮ್ಮ ಮಾತ ಜವಾಬ್ದಾರಿ ಎಂಚಿನಾಗ ಬಾಕಿದ ವ್ಯವಸ್ಥೆ ಮಲ್ಪಡು ಎಂಚಿನ ಬತ್ತಿನ ಮಾತ ಭಕ್ತರಿಗೆಲ್ಲ ಅನ್ನಪ್ರಸಾದ ದೇವರನ್ನ ಅನ್ನಪ್ರಸಾದ ಅವು ತಿಕ್ಕೊಡು ಐಕ್ಯ ಎಂಚಿನ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಚಿನ ಬತ್ತಿರಗಳಲ್ಲಿ ಮಾತ್ರ ನಮ್ಮ ಎಂಚೆ ಎದುಕವನ್ನು ಈ ಆಹ್ವಾನ ಪತ್ರೆ ಹಾಗೆಲ್ಲ ಉದ್ದೇಶ ಉಂಟು. ನಮ್ಮ ಹಿರಿಯರನ್ನ ಸುತ್ತಮುತ್ತದ ಮಾತ ಇಲ್ಲಗಳ ಹೋದು ನಮ್ಮ ವೈಯಕ್ತಿಕ ಅದು ಕೊರಡು ಪೋಸ್ಟುಡು ಕಲ್ಪಿನತ್ತೆ ಪರವೂದಗಳು ನಮಗೆ ಜಿಂಜ ಸಹಾಯ ಮಾಡಿದೆ. ಬೊಂಬಾಯಿ ಆವಡೆ ಪೂನಾ ಆವಡೆ ಮೈಸೂರು ಬೆಂಗಳೂರದ ಜಿಂಜ ಜನ ಭಕ್ತಾದರು ನಮ್ಮ ಬಂಧುಗಳು ನಮಗೆ ಜಿಂಜ ಸಹಕಾರ ಕೊಡ್ತಾರೆ, ಆರ್ಥಿಕ ಸಹಕಾರ ಕೊಡ್ತಾರೆ. ದೇವಂದಪಟ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗೌರವ ಸಲಹೆಗಾರರು ಕೆಸಿ ಆಳ್ವ ನೆತ್ತಿಲ ಬಾಳಿಕೆ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷರು ಕರುಣಾಕರ್ ಶೆಟ್ಟಿ ಮೋರ್ಲಾ, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ರವಿ ಮುಡಿಮಾರ್, ಉಪಾಧ್ಯಕ್ಷರು ಶೀನಾ ಶೆಟ್ಟಿ ಕೆದಂಬಾಡಿ, ಸಂಘಟನಾ ಕಾರ್ಯದರ್ಶಿ ಐತಪ್ಪ ಶೆಟ್ಟಿ ದೇವಂದಪಟ್ಪು, ಕೋಶಾಧಿಕಾರಿ ಸತೀಶ್ ಶೆಟ್ಟಿ ನೆತ್ತಿಲ ಕೆಳಗಿನ ಮನೆ, ಉಪಾಧ್ಯಕ್ಷರು ಗಂಗಾಧರ್ ಶೆಟ್ಟಿ ನೆತ್ತಿಲ ಕೋಡಿ, ಜೊತೆ ಕಾರ್ಯದರ್ಶಿ ಮಾಧವ್ ಪೂಜಾರಿ ಕುತ್ಕೋರಿ, ಸಂಘಟನಾ ಕಾರ್ಯದರ್ಶಿ ಯತಿರಾಜ್ ಶೆಟ್ಟಿ, ಉದಯ್ ಶಂಕರ್ ಶೆಟ್ಟಿ ಬಡೆತೋಡು, ಗೌರವ ಸಲಹೆಗಾರರು ಮೋಹನ್ ದಾಸ್ ಭಂಡಾರಿ ನೆತ್ತಿಲ ಬಾಳಿಕೆ, ಪ್ರಮುಖರು ನಿಖಿಲ್ ರೈ ಮುಂಬೈ, ಶಾಂಬಾ ನಾಯಕ ಕೆದಂಬಾಡಿ, ಸುಂದರ್ ಪೂಜಾರಿ ಕೋಡಿಮಚಲ್, ನಾಗೇಶ್ ಬಳ್ಕೂರು, ಸದಾಶಿವ ಶೆಟ್ಟಿ ನೀರೊಳಿಕೆ ಬೊಕ್ಕ ಸಮಿತಿದ ಪ್ರಮುಖರು ಪದಾಧಿಕಾರಿಗಳು ಮಹಿಳಾ ಸಮಿತಿಗಳು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಸಭೆ ನೆತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡಿರು. ಸಂಘಟನಾ ಕಾರ್ಯದರ್ಶಿ ಪ್ರೇಮಾನಂದ ರೈ ನೆತ್ತಿಲ ಕೋಡಿ ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ಶ್ರೀ ದೇವಿನಗರ ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರಡ್ ಬಿಂಬ ಪ್ರತಿಷ್ಠೆ ಪಕ್ಕ ಕಲಶಾಭಿಷೇಕದ ಸಂಭ್ರಮಲು ಬುಧವಾರ ನಡೆತದೆ. ತಲಪಾಡಿ ದೇವಿನಗರ ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರಡ್ ಅಂಗಾರ ಬೈಯಡ್ ವೈದಿಕ ವಿಧಿಗಳು ನಡೆತಲು
ಬುಧವಾರ ಕಾಂಡೆ ಗಣಯಾಗ ಪ್ರತಿಷ್ಠಾ ಪ್ರಧಾನ ಹೋಮಾದಿಲು ಆದು ಕಾಂಡೆ 10:40 11:28 ವೃಷಭ ಲಗ್ನದ ಎಡ್ಡೆ ಮುಹೂರ್ತಡ್ ಶ್ರೀ ಅವಿನಾಶಿ ಮಹಾದೇವರಿನ ಬಿಂಬ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕದ ಸಂಭ್ರಮ ನಡೆದನು. विश्वस्य मंगलम तत्रं समर्पयामि दामरं समर्पयामि दर्पणं समर्पयामि व्यजनं समर्पयामि नित्यं समर्पयामि वात्रं समर्पयामि महादेवನ ಗುಡಿಯೇನ ಪುಣ್ಯಫಲವಾದ ಈಗಾಗ ವಿವಾದಾತ್ಮಕ ವ್ಯವಸ್ಥೆ ಪುನಃ ನಮ್ಮ ಹಿರಿಯರನ್ನು ನಮ್ಮ ಧಾರ್ಮಿಕ ಕೇಂದ್ರ ಪೂರ್ವ ಮಂಡಲ ಯೋ ಮುಕ್ತಾರ ಕಾಮೋದಯ ಆತ್ರಃ ಪಂಚವಕ್ರಃ ರಕ್ಷಃ ಕೋಟಿ ಗಡಗದಿನ ನಮೋಷ್ಕಲಾಂತಮೋಹಿ ಓಂ ದುರ್ಗಾಂ ಧ್ಯಾಯತಿ ದುರ್ಗತಿ ಪ್ರಭವಂ ದುಮಾದರಕ್ಷಾಮರಾಂ ಚಂದ್ರಾ
क्षेमेन वृद्धिमगलां सुखमक्षयमश्नुतां पूजां ग्रहाण ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದನು. ತಲಪಾಡಿ ದೇವಿಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳರಿನ ಪೌರೋಹಿತ್ಯಡು ವೈದಿಕ ಕಾರ್ಯಕ್ರಮ ನಡೆದನು. ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರದ ಗೌರವ ಅಧ್ಯಕ್ಷರು ಶೇಖರ್ ಟೈಲರ್,
ಸೇಸಪ್ಪ ಕುಲಾಲ್, ಅಧ್ಯಕ್ಷರು ನವೀನ್ ಆಳ್ವ, ಗೌರವ ಸಲಹೆಗಾರರು ಸುರೇಶ್ ಆಳ್ವ, ಪ್ರಧಾನ ಅರ್ಚಕರು ಐತಪ್ಪ ದೇವಾಡಿಗ ಬೊಕ್ಕ ಮಾತೃಮಂಡಳಿ ಅಧ್ಯಕ್ಷರು ಶ್ರೀಮತಿ ಹೇಮಾ ಪಿ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಲೋಹಿತ್ ಬಂಗೇರ ಅಂಚಿನ ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕುಡ್ಲ ದಕ್ಷಿಣ ವಲಯ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಪಕ್ಕ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿದ ನೆರಳು ದೈಹಿಕ ಶಿಕ್ಷಣ ಶಿಕ್ಷಕರ ಕಾರ್ಯಾಗಾರ ರಾಜ್ಯ ರಾಷ್ಟ್ರ ಮಟ್ಟದ ವಿಜೇತ ಕ್ರೀಡಾಪಟುಗಳಿಗೆ ಅಭಿನಂದನೆ ಪಕ್ಕ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮಾನಾದಿ ಗೆಲ್ಲಿಸಿ ಅಂಗಾರೆ ವಿಜಯ್ ಚರ್ಚೆ ಹಾಲ್ ನಡೆತ್ತದೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕುಡ್ಲ ದಕ್ಷಿಣ ವಲಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೊಕ್ಕ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿದ ನೆರಳು ದೈಹಿಕ ಶಿಕ್ಷಣ ಶಿಕ್ಷಕರ ಕಾರ್ಯಾಗಾರ ರಾಜ್ಯ ರಾಷ್ಟ್ರಮಟ್ಟದ ವಿಜೇತ ಕ್ರೀಡಾಪಟುಗಳಿಗೆ ಅಭಿನಂದನೆ ಬೊಕ್ಕ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮಾನಾದಿ ಗೆಲ್ಲಿಸನು ಅಂಗಾರೆ ವಿಜಯ್ ಚರ್ಚ್ ಹಾಲ್ ಅಟನೆ ಮಾಡಿದ್ದಾರೆ. ಕುಡ್ಲ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಫಾದರ್ ಜೆಬಿ ಸಲ್ದಾನ ಕಾರ್ಯಕ್ರಮವನ್ನು ಉದಿಪನ ಮಲ್ತದ ಶುಭ ಹಾರೈಸಿದರು. ಆದರೆ ಅದೆಲ್ಲೋ ನಮ್ಮ ದೈಹಿಕ ಶಿಕ್ಷಕರ ಕೈಕಾಲುಗಳನ್ನು ಕಟ್ಟಿ ಹಾಕಿದ ಹಾಗೆ ಇದೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಪ್ರಪ್ರಥಮವಾಗಿ ನಾವು ಕಲಿಸುವ ಶಿಕ್ಷಣ ಸಂಸ್ಥೆಗಳು ಅದು ಸರಕಾರಿ ಅಥವಾ ಸರಕಾರಿಯೇತರ ಇರಲಿ, ಅಲ್ಲಿ ಇತರ ಪಾಠಗಳಿಗೆ ಸಿಗುವಂತಹ ಮಹತ್ವ ಈ ದೈಹಿಕ ಶಿಕ್ಷಣಕ್ಕೆ ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಖಂಡಿತವಾಗಿ ಸಿಗ್ತಾ ಇಲ್ಲ. ಆಟದ ಮೈದಾನದಲ್ಲಿ ನಾವೊಂದು ಕಿಂಚಿತ್ತು ಮಕ್ಕಳಿಗೆ ಎಕ್ಸಸೈಸ್ ಮಾಡುತ್ತೇವೆ, ಆದರೆ ಅದರ ಮಹತ್ವ ಏನಂತ ಹೇಳಿಕೊಡಲು ನಮ್ಮ ಈ ಕರಿಕ್ಯುಲಮ್ನಲ್ಲಿ ನಮ್ಮ ದಿನನಿತ್ಯದ ಪಾಠದ ಸಮಯ ಏನಿದೆ ಅದರಲ್ಲಿ ನಮಗೆ ದೈಹಿಕ ಶಿಕ್ಷಣದ ಬಗ್ಗೆ ಪಾಠ ಹೇಳಿಕೊಡಲು ಅಲ್ಲಿ ಖಂಡಿತವಾಗಿಯೂ ಆದ್ಯತೆ ಸಿಗುತ್ತಾ ಇಲ್ಲ. ತಮಿಳುನಾಡಿನಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಚಿಕ್ಕ ಸಮೀಕ್ಷೆಯನ್ನು ನಡೆಸಲಾಯಿತು. ದೈಹಿಕ ಶಿಕ್ಷಣಕ್ಕೆ ಎಷ್ಟು ಮಹತ್ವವಿದೆ ಎಂಬುದು ಅದರ ಸಂದೇಶವಾಗಿತ್ತು. ಬೇಜಾರಿನ ಸಂಗತಿ ಏನೆಂದರೆ, ಒಂದು ಕೆಲವು 4-5 ವರ್ಷಗಳ ಹಿಂದೆ ಉದಾಹರಣೆಗೆ 1-2 ಕ್ಲಾಸುಗಳು ದೈಹಿಕ ಶಿಕ್ಷಣಕ್ಕೆ ಸಿಗುತ್ತಿದ್ದರೆ ಇಂದು ವಾರದಲ್ಲಿ ಕೇವಲ 1 ಕ್ಲಾಸು ಮಾತ್ರ. ಇದು ಖಂಡಿತವಾಗಿಯೂ ಬೇಜಾರಿನ ಸಂಗತಿ. ಎಲ್ಲ ಪಾಠಗಳಿಗೆ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಮಹತ್ವ ಸಿಗುವಾಗ ಯಾಕೆ ಅಂತೂ ಈ ದೈಹಿಕ ಶಿಕ್ಷಣಕ್ಕೆ ಮಹತ್ವ ಸಿಗುತ್ತಾ ಇಲ್ಲ? ಅದನ್ನು ಹೇಗೆ ನಾವು ಬೇರೆ ರೀತಿಯ ದಾರಿಯಲ್ಲಿ ಕೊಂಡು ಹೋಗಬಹುದು, ಅದರ ಬಗ್ಗೆ ಬಹುಶಃ ನಮ್ಮ ದೈಹಿಕ ಶಿಕ್ಷಕರು ಖಂಡಿತವಾಗಿಯೂ ಸ್ವಲ್ಪ ಚಿಂತಿಸುವುದು ಅತಿ ಅಗತ್ಯವಿದೆ. ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಲೇಸ್ತ ಗುರ್ಕಾರ್ಮನ ವಹಿಸಿದ್ದು ಜೋಕ್ಲೆಗ್ ಗೊಬ್ಬುದಾತೆ ಪಾಟಲ ಮುಖ್ಯ ಆರೋಗ್ಯ ಎಡ್ಡೆ ಎತ್ತಂಡ ಕಲ್ಪನೆಟ್ಲ ಉತ್ಸಾಹ ಬರ್ಪುಂಡು. ದೈಹಿಕ ಶಿಕ್ಷಣ ಶಿಕ್ಷಕರು ಜೋಕ್ಲೆನ ಪಠ್ಯಬೊಕ್ಕ ಪಠ್ಯೇತರ ಚಟುವಟಿಕೆಲದ ಬುಲಿಚಿಲ್ಗೆ ಪ್ರೋತ್ಸಾಹ ಕೊರಡು ಪಂಡ ತೆರಿಪಾಯರು. ಮಕ್ಕಳಿಗೆ ಕ್ರೀಡೆ ಎಷ್ಟು ಮುಖ್ಯವೋ ಪಾಠವೂ ಅಷ್ಟೇ ಮುಖ್ಯ. ಪಾಠ ಎಷ್ಟು ಮುಖ್ಯವೋ ಅದೇ ರೀತಿ ಕ್ರೀಡೆಯೂ ಕೂಡ ಅತಿ ಮುಖ್ಯ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಪಾಠಕ್ಕಿಂತಲೂ ಕಲಿಕೆಗಿಂತಲೂ ಕ್ರೀಡೆ ಅತಿ ಮುಖ್ಯ. ಒಬ್ಬ ವಿದ್ಯಾರ್ಥಿ ಅವನು ಆರೋಗ್ಯಕರವಾಗಿದ್ದರೆ ಚೆನ್ನಾಗಿ ಓದಲಿಕ್ಕೆ ಸಾಧ್ಯ. ಅವನ ಆರೋಗ್ಯವೇ ಇಲ್ಲ ಅಂತಂದರೆ ಓದಲಿಕ್ಕೆ ಖಂಡಿತವಾಗೂ ಸಾಧ್ಯ ಆಗೋದಿಲ್ಲ. ಆ ಒಂದು ಸಲುವಾಗಿ ನಮ್ಮ ದೈಹಿಕ ಶಿಕ್ಷಣ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಟೀಮು ನಿಜವಾಗಲೂ ನಿಮಗೆ ಅಭಿನಂದನೆಗಳು. ಈ ಥರದ ಉತ್ತಮ ಕಾರ್ಯಕ್ರಮಗಳನ್ನು ತಾವುಗಳು ರೂಪಿಸಬೇಕು. ಅದರಲ್ಲೂ ಬೆನ್ನು ತೊಟ್ಟುವಂತಹ ಕೆಲಸವನ್ನು ನೀವು ಮಾಡಬೇಕು. ಮಕ್ಕಳಿಗೆ ತಾವುಗಳು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಹೆಮ್ಮರವಾಗಿ ಬೆಳೆದು ನಮ್ಮ ಜಿಲ್ಲೆ, ನಮ್ಮ ದೇಶಕ್ಕೆ
ನೆರಳಾಗ್ತಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ದೈಹಿಕ ಶಿಕ್ಷಣ ಪರಿವೀಕ್ಷಕರು ರವಿಶಂಕರ್ ನೀಲಾವರ ಸಾಂದರ್ಭಿಕವಾದ ಪಾತಿರೇರು. ರಿಸರ್ವೇಷನ್ ಇಟ್ಟಿದ್ದಾರೆ ಕ್ರೀಡೆಯಲ್ಲಿ ವಿಜೇತರಾದವರಿಗೆ. ಸರ್ಕಾರಿ ಇಲಾಖೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದವರು ನಿಮಗೆ ಯಾವುದಕ್ಕಿಂತಲೂ ನಿಮ್ಗೆ ಆ ಸರ್ಟಿಫಿಕೇಟ್ ವೆರಿ ಮುಖ್ಯ, ಇಂಪಾರ್ಟೆಂಟ್. ನೀವು ಅದನ್ನು ಕೊನೆಯವರೆಗೂ ಇಟ್ಕೊಳ್ಳಿ. ನಿಮಗೆ ಏನಾದರೂ ಸರ್ಕಾರಿ ಹುದ್ದೆಗಳಾಗಲಿ ಅಥವಾ ನಿಮಗೆ ಇಂಜಿನಿಯರಿಂಗ್ ಕೋಟಾಗಳು ಇರುವಾಗ ಅಥವಾ ಯಾವುದಕ್ಕಾದಿದ್ದಾಗ ಅದನ್ನು ಉಪಯೋಗ ಬೀಳ್ತದೆ. ನೀವು ಹಾಗೆ ಇದೇ ರೀತಿ ಉಪಯೋಗಿಸಿಕೊಂಡು ನಿಮ್ಮ ಜೀವನ ಉಜ್ವಲವಾಗಲಿ. ಹಾಗೆ ಇವತ್ತಿನ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ, ಸಂಘಟನೆ ಮಾಡಿದಂತಹ ಜಿಲ್ಲಾ ದೈಹಿಕ ತಾಲೂಕು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣ ಅಧ್ಯಕ್ಷರಾದಂಥ ಲಿಲ್ಲಿ ಪಾಯಸ್ರವರು, ಕಾರ್ಯದರ್ಶಿ ಮೋಹನ್ ಶಿಲ್ಲಾಲ್ ಮತ್ತು ವಿಭಾಗೀಯ ಕಾರ್ಯದರ್ಶಿ ತ್ಯಾಗಮ ಹರೇಕಳ ಹಾಗೂ ಶೇಖರ್ ಕಡ್ತಲ್ರವರು, ಎಲ್ಲರಿಗೂ ಹಾಗೆ ಎಲ್ಲರಿಗೂ ದೈಹಿಕ ಶಿಕ್ಷಣ ಬಂಧುಗಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ರೊನಾಲ್ಡ್ ಲೋಬೋ, ಬಾಲಕೃಷ್ಣ ಮೂಲ್ಯ, ಬೊಕ್ಕ ಜೆನೆಟ್ ಮಾಬೆಂಡ್ರೆನು ಮಾನಾದಿಗೆ ಮಲ್ತೇರು. ಮೂಲ್ಯ ದೈಹಿಕ ಶಿಕ್ಷಣ ಶಿಕ್ಷಕರು ಕಿಟಲ್ ಮೆಮೋರಿಯಲ್ ಪ್ರೌಢಶಾಲೆ ಗೋರಿಗುಡ್ಡೆ ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಉಳ್ಳಾಲ ಸುರೇಖಾ ಮೇಡಮ್. ಅವಿರ್ದ್ ಬೊಕ್ಕ 54 ಕ್ರೀಡಾ ಸಾಧಕ ವಿದ್ಯಾರ್ಥಿಗಳಿಗೂ ನಗದು ಪುರಸ್ಕಾರದೊಟ್ಟಿಗೆ ಅಭಿನಂದನೆ ಸಂದಾಯರು ಪಡೆದುಕೊಳ್ಳುತ್ತಾ ಇದ್ದಾರೆ. ಈ ಸಾಧನೆಗೆ ಜೋರದ ಕೈಚಪ್ಪಳೆಯೊಂದಿಗೆ ಅಭಿನಂದನೆಗಳು. ಮತ್ತಷ್ಟು ನಿಮ್ಮ ಕೀರ್ತಿ ಎತ್ತರಕ್ಕೆ ಇರಲಿ. ಸಾಧನೆ ಮತ್ತೊಂದು ಸರದಿಯಲ್ಲಿ ನಮ್ಮ ರಾಜ್ಯ ಮಟ್ಟದ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳು, ಸಾಧನೆಯ ಶಿಖರವನ್ನು ಏರಿದಂತಹ, ವಿಶೇಷ ಸಾಧನೆ ಮುಖಾಂತರ ಅವಿರತವಾದಂತಹ ಶ್ರಮದ ಮೂಲಕ ಈ ಕೀರ್ತಿಯನ್ನ ಡಾಕ್ಟರ್ ದರ್ಶನ್ ನಾಯ್ಕ್ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆದಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವಿಭಾಗೀಯ ಕಾರ್ಯದರ್ಶಿ ತ್ಯಾಗಂ ಹರೇಕಳ, ರಾಜ್ಯ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಕೆಎಂಕೆ ಮಂಜನಾಡಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಕುಡ್ಲ ತಾಲೂಕು ಅಧ್ಯಕ್ಷರು ಜಯವಂತಿ ಸೋನ್ಸ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕುಡ್ಲ ತಾಲೂಕು ಅಧ್ಯಕ್ಷರು ಜಗದೀಶ್ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಲಿಲ್ಲಿ ಪಾಯಸ್ ಸಭೆ ನೆತ್ಕೊಂಡರು. ಶಿಕ್ಷಕರು ರುತ್, ಸಿಲ್ವಿಯಾ, ಸುರೇಖಾ, ಗೋಪಾಲ್ ಕಿನ್ನಿ ಕಂಬಳ ಸನ್ಮಾನ ಪತ್ರ ಓದಿದರು. ರಾಜೀವ ನಾಯಕ್ ಸಭೆ ಸುಧಾರಿಕೆ ಮಾಡ್ತಾರೆ. ಮೋಹನ್ ಶಿರ್ಲಾಲ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಯಕ್ಕೂರು ಹಿಂದೂಪುರ ಕಲ್ಲೊಟ್ಟಿ ಪಂಜುರ್ಲಿ ಬಕ್ಕ ಶ್ರೀ ಚಾಮುಂಡೇಶ್ವರಿ ದೈವಸ್ಥಾನದ ನೇಮೋತ್ಸವದ ಅಂಗವಾದ ಚಾಮುಂಡೇಶ್ವರಿ ಬಕ್ಕ ಕತ್ತಲೆ ಕಾಣದ ಗುಳಿಗ ದೈವದ ನೇಮದ ಸಂಭ್ರಮಲು ಐತಾರ ನಡೆತಂದು. ಯಕ್ಕೂರು ಹಿಂದೂಪುರ ಕಲ್ಲುಟಿ ಪಂಚುರ್ಲಿ ಬೊಕ್ಕ ಚಾಮುಂಡೇಶ್ವರಿ ದೈವಸ್ಥಾನಡು ಶನಿವಾರ ಕಾಂಡೆ ಕಲ್ಲುಟಿ ಬೊಕ್ಕ ಪಂಚುರ್ಲಿ ದೈವದ ನೇಮ ನಡೆತಂದು. ಐತಾರ ಕಾಂಡೆ ಶ್ರೀ ಚಾಮುಂಡೇಶ್ವರಿ ದೈವದ ನೇಮ ಆದ ಕತ್ತಲೆ ಕಾಣದ ಗುಳಿಗ ದೈವದ ನೇಮದ ಸಂಭ್ರಮಲು ಶುರುವಾಂಡು.
ಮಧ್ಯಾಹ್ನಡು ಎಕ್ಕೂರು ಹಿಂದೂಪುರ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಮುತಾಲಿಕೆಡು ಅನ್ನ ಸಂತರ್ಪಣೆ നടത്തുന്നു. ಎಕ್ಕೂರುದ ದಿವಂಗತ ಶ್ರೀ ಸೂರ್ಯ ಮೇಸ್ತ್ರಿ ಸಾಲ್ಯಾನ್ ಕುಟುಂಬಸ್ಥರು ಬೊಕ್ಕ ಊರ್ದ 10 ಸಮಸ್ತರು ನೇಮೋತ್ಸವಡು ಪಾಲ್ಪಡೆದಿದ್ದೇರು. ಮುಖ್ಯದ ಬಂಧುಲೆ ಇಡಗ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪೊಸಕುರಲ್ 24/7.